ಬಾಹುಪುರುಷಾಕಾರಂ ಶಂಖಚಕ್ರಾಸೈಧಾರಿಣಂ ಸಹಸ್ರಶೀರ್ಷಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಆತ್ಮೀಯ ಎಲ್ಲ ಯೋಗ ಬಂಧುಗಳಿಗೆ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತು ಯೋಗಾಸನದ ಅಭ್ಯಾಸವನ್ನು ಮಾಡೋಣ. ಅದಕ್ಕೆ ಮುಂಚಿತವಾಗಿ ಶ್ರೀ ಗುರುಗಳ ಚರಣಾರವಿಂದವನ್ನು ಸ್ಮರಣೆ ಮಾಡಿಕೊಳ್ಳೋಣ. ಪತಂಜಲಿ ಮಹಾಮುನಿಗಳು ಜಗತ್ತಿಗೆ ಯೋಗಶಾಸ್ತ್ರವನ್ನು ನೀಡಿದವರು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಷ್ಟಾಂಗ ಯೋಗ. ಈ ಅಷ್ಟಾಂಗ ಯೋಗದ ಮುಖಾಂತರವಾಗಿ ಶರೀರಕ್ಕೆ, ಮನಸ್ಸಿಗೆ, ಬುದ್ಧಿಗೆ ವಿಶೇಷವಾಗಿರುವಂತಹ ಶಕ್ತಿಯನ್ನು ನೀಡುವಂತಹ ಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟಿರುವಂತಹ ಪತಂಜಲಿ ಮಹಾಮುನಿಗಳ ದಿವ್ಯಾಂಗ್ರಿಗಳಿಗೆ ಅಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಇವತ್ತಿನಿಂದ ಜೂನ್ 21ನೇ ತಾರೀಕಿನವರೆಗೆ ವಿಶ್ವ ಯೋಗ ದಿನದವರೆಗೆ ನಡೆಯುವಂತಹ ಈ ಯೋಗಾಭ್ಯಾಸ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತಮ್ಮ ತನು ಮನ ಧನ ಮುಖಾಂತರವಾಗಿ ಈ ಕಾರ್ಯದಲ್ಲಿ ತೊಡಗಿಕೊಳ್ಳೋಣ. ಅದಕ್ಕೆ ಬೇಕಾದ ಶಕ್ತಿಯನ್ನು ಆ ಗುರುಗಳು ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಸಂಚಿಕೆಯಲ್ಲಿ ಬರುವಂತಹ ಆಸನಗಳ ಅಭ್ಯಾಸವನ್ನು ಮಾಡೋಣ. ಅದರ ಮುಖಾಂತರವಾಗಿ ನಮ್ಮ ಶರೀರ, ಮನ, ಬುದ್ಧಿಗೆ ಬೇಕಾದ ಶಕ್ತಿಯನ್ನು ಆರ್ಜಿಸಿಕೊಳ್ಳೋಣ. ಕೊರೋನಾದ ಮಹಾಮಾರಿ ಜಗತ್ತನ್ನು ತಲ್ಲಣಗೊಳಿಸ್ತಾ ಇರುವ ಸಂದರ್ಭದಲ್ಲಿ ಯೋಗಾಭ್ಯಾಸ ನಿಮಗೆ ಹೊಸ ದಿಕ್ಕನ್ನು, ಹೊಸ ಧೈರ್ಯವನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು ನೀಡುವುದರಲ್ಲಿ ಸಂಶಯವಿಲ್ಲ. ಅದಕ್ಕೋಸ್ಕರ ನೀವೆಲ್ಲರೂ ಇದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಎಂಬುದಾಗಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಯೋಗಾಭ್ಯಾಸಕ್ಕೆ ನಾವು ತೊಡಗೋಣ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಃ ಧೃತಶಂಖಚಕ್ರಃ. ಇವತ್ತು ಸೂರ್ಯ ನಮಸ್ಕಾರದ ಉಸಿರಾಟದ ಕ್ರಿಯೆಯನ್ನು ಮಾಡೋಣ. ಇದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತಾರೆ. ಇದರಲ್ಲಿ ಒಟ್ಟು 4 ಭಾಗಗಳು: ಪೂರಕ, ರೇಚಕ, ಕುಂಭಕ. ಕುಂಭಕದಲ್ಲಿ 2 ಭಾಗ, ಒಂದು ಬಾಹ್ಯ ಕುಂಭಕ, ಇನ್ನೊಂದು ಅಂತರ್ಕುಂಭಕ. ಹೀಗೆ ಪೂರಕ, ರೇಚಕ, ಬಾಹ್ಯ ಕುಂಭಕ ಮತ್ತು ಅಂತರ್ಕುಂಭಕ, ಹೀಗೆ 4 ಭಾಗವಾಗಿ ಅದನ್ನು ವಿಂಗಡಿಸಿಕೊಳ್ಬೋದು. ಸೂರ್ಯ ನಮಸ್ಕಾರದಲ್ಲಿ ಪೂರಕ ಬರುತ್ತೆ, ರೇಚಕ ಬರುತ್ತೆ, ಆಮೇಲೆ ಕುಂಭಕವೂ ಬರುತ್ತೆ. ಅದು ಎಲ್ಲೆಲ್ಲಿ ಹೇಗೆ ಹೇಗೆ ಬರುತ್ತೆ ಎಂಬುದನ್ನು ಇವತ್ತು ನಾವು ಗಮನಿಸೋಣ. ಇದನ್ನು ಗಮನಿಸಿಕೊಂಡು ಮಾಡೋಣ. ಪೂರ್ಣ ಗಾಳಿಯನ್ನು ತಗೊಳ್ಳುವಾಗ ಶ್ವಾಸಕೋಶದ ಒಳಗಡೆ ಗಾಳಿ ಪೂರ್ಣ ತುಂಬಬೇಕು. ಹಾಗೆಯೇ ಗಾಳಿಯನ್ನು ಹೊರಗಡೆ ಹಾಕ್ತಾ ಇರುವ ಸಂದರ್ಭದಲ್ಲಿ ಪೂರ್ಣ ಶ್ವಾಸಕೋಶದ ಗಾಳಿಯನ್ನು ಖಾಲಿ ಮಾಡಿ ಪೂರ್ಣ ಸ್ಥಿತಿಗೆ ಹೋಗಬೇಕು. ಸೂರ್ಯ ನಮಸ್ಕಾರದ ಏಕಸ್ಥಿತಿ ಊರ್ಧ್ವ ಹಸ್ತಾಸನ. ಇಲ್ಲಿ ಗಾಳಿಯನ್ನು ಪೂರ್ಣ ತಗೊಳ್ಳೋದು ಪೂರಕ. ಈಗ ನೋಡಿ ಮಾಡ್ತಾ ಇದ್ದಾರೆ, ಕೈಗಳನ್ನ ಜೋಡಿಸಿಕೊಂಡಿದ್ದಾರೆ. ಈಗ ಪೂರ್ಣ ಉಸಿರನ್ನು ತಗೊಳ್ತಾ ಇದ್ದಾರೆ. ಪೂರ್ಣ ಉಸಿರು ತಗೊಂಡಿದೆ. ಈಗ ಪೂರ್ಣ ಉಸಿರು ತಗೊಂಡಿದ್ದಾರೆ. ಹಾಗೆಯೇ ಅಲ್ಲಿಂದ ಉತ್ಥಾನಾಸನಕ್ಕೆ ಬರಬೇಕಾದ್ರೆ ಗಾಳಿಯನ್ನು ಹೊರಗಡೆ ಬಿಡ್ತಾ ರೇಚಕವನ್ನು ಮಾಡ್ತಾ ಈಗ ಆ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಪೂರ್ಣ ಗಾಳಿ ಹೊರಗಡೆ ಹೋಗಿದೆ. ಕೊನೆಯ ಸ್ಟೇಜ್ ಒಳಗಡೆ ನೋಡಿ, ಇಲ್ಲಿ ಪೂರ್ಣ ಗಾಳಿಯನ್ನು ಹಿಂಡಿ ಹೊರಗಡೆ ಹಾಕುವಂಥ ಕೆಲಸ ಆಗುತ್ತಾ ಇದೆ. ಆಗ ಇಡೀ ಕಾಲಿನ ಎಲ್ಲ ನರನಾಡಿಗಳಲ್ಲಿ ವಿಶೇಷವಾಗಿರುವಂಥ ಸೆಳೆತದ ಅನುಭವ ಆಗುತ್ತೆ.
ಸೊಂಟದ ಕಡೆಯಿಂದ ಕೆಳಗಡೆ ಇಳಿಯುವ ಅನುಭವಗಳನ್ನು ನೀವು ಗಮನಿಸ್ತಾ ಇರಬಹುದು. ಇದನ್ನು ಗಮನಿಸ್ತಾ ಉಸಿರನ್ನು ಪೂರ್ಣ ಬಿಡ್ತಾ ಇರುವಂತಹ ಸ್ಥಿತಿ ಇದು ಏಕಪಾದ ಪ್ರಸರಣಾಸನ. ಈ ಸ್ಥಿತಿಯಲ್ಲಿ ಪೂರ್ಣ ಗಾಳಿಯನ್ನು ಮತ್ತೆ ಒಳಗಡೆ ತೆಗೊಳ್ಳುವಂತಹ ಕಾರ್ಯ ಆಗುತ್ತೆ. ಈಗ ಹೃದಯದ ಭಾಗ ಹಿಗ್ಗುತ್ತೆ ನೋಡಿ. ಪ್ರಾಣಾಯಾಮದಲ್ಲಿ ವಿಶೇಷ ಏನಪ್ಪ ಅಂದರೆ, ಯಾವಾಗ ನಮ್ಮ ಶರೀರದ ಭಾಗ ಕುಗ್ಗುತ್ತದೋ ಆಗ ಉಸಿರನ್ನು ಹೊರಗಡೆ ಹಾಕ್ತೀವಿ, ಹಿಗ್ಗುವಾಗ ಉಸಿರನ್ನು ತಗೊಳ್ಬೇಕು. ಇಲ್ಲಿ ಪೂರ್ಣ ಉಸಿರನ್ನು ತಗೊಳ್ತಾ ಇರುವಂತಹ ಸ್ಥಿತಿ ಇದು. ಪೂರ್ಣ ಹಿಗ್ಗಿದೆ, ಶ್ವಾಸಕೋಶದ ಒಳಗಡೆ ಗಾಳಿ ಪೂರ್ಣ ತುಂಬಿ ಹಿಗ್ಗಿಸಿರ್ತಕ್ಕಂತಹ ಸ್ಥಿತಿ ಇದು. ಪೂರಕ ಸ್ಥಿತಿಯಲ್ಲಿ ಇದೆ. ಈಗ ದ್ವಿಪಾದ ಪ್ರಸರಣಾಸನ. ಈಗ ಪೂರ್ಣ ಗಾಳಿಯನ್ನು ಹೊರಗಡೆ ಹಾಕುವಂಥ ಕೆಲಸ. ಪೂರ್ಣ ಗಾಳಿ ಹೊರಗಡೆ ಹೋಗ್ತಾ ಇಲ್ಲಿ ಕಾಲಿನ ಹಿಮ್ಮಡಿ ಭಾಗವನ್ನು ಗಮನಿಸಿಕೊಂಡಾಗ ಆಗ ನಿಮಗೆ ಹೊಟ್ಟೆಯನ್ನು ಒಳಗಡೆ ತಳ್ಳಿ ಶ್ವಾಸಕೋಶದಿಂದ ಗಾಳಿಯನ್ನು ಹೊರಗಡೆ ಹಾಕುವಂಥ ಪ್ರಕ್ರಿಯೆಗೆ ಸುಲಭ ಆಗತ್ತೆ. ಇನ್ನು ಮುಂದಿನ ಆಸನಕ್ಕೆ ಹೋಗುವುದಕ್ಕೆ ಮೊದಲೇ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಅದಕ್ಕೆ ಈಗ ಖಾಲಿಯಾಗಿರುವಂಥ ಹೊಟ್ಟೆ ಒಳಗಡೆ ಗಾಳಿಯನ್ನು ತಗೊಳ್ಬೇಕು. ತಗೊಂಡು ಮತ್ತೆ ಗಾಳಿಯನ್ನು ಬಿಡ್ತಾ ಮತ್ತೆ ಸ್ಥಿತಿಗೆ ಹೋಗುವಂಥದ್ದು. ಪೂರ್ಣ ಕೆಳಗಡೆ ಈ ಸ್ಥಿತಿಯಲ್ಲಿ ಕುಂಭಕ, ಅಲ್ಲಿ ಸ್ವಲ್ಪ ಹೊತ್ತು ಇರಬೇಕು. ನಾವು ದೇವಸ್ಥಾನದಲ್ಲಿ ಹೇಗೆ ದೇವರಿಗೆ ನಮಸ್ಕಾರ ಮಾಡ್ತೇವೋ ಆ ಸ್ಥಿತಿಯಲ್ಲಿ ಇರ್ತದೆ ಇದು. ಈ ಆಸನವನ್ನು ಮಾಡುವುದರಿಂದ ಇಡೀ ನಮ್ಮ ಶರೀರಕ್ಕೆ ಬೇಕಾಗಿರುವಂತಹ ಚೈತನ್ಯ, ಇಲ್ಲಿ ವಿಶೇಷವಾಗಿ ತಲೆ ಕೆಳಗೂ ಅಲ್ಲ ಮೇಲೂ ಅಲ್ಲ ಸಮಾನ ಸ್ಥಿತಿಯಲ್ಲಿ ಇರುವುದರಿಂದ ರಕ್ತದ ಪರಿಚಲನೆ, ಆಮ್ಲಜನಕದ ಪೂರೈಕೆ, ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ, ಕಾಲು ಮಂಡಿ ಇದಕ್ಕೆಲ್ಲದಕ್ಕೂ ಕೂಡ ಸಮಾನವಾಗಿ ಎಲ್ಲ ಭಾಗಕ್ಕೂ ಒಳ್ಳೆಯ ವ್ಯಾಯಾಮ ಆಗುವಂತಹ ಸ್ಥಿತಿ. ಕಾಣಲಿಕ್ಕೆ ತುಂಬ ಸುಲಭ ಇದ್ದರೂ ಮಾಡುವಾಗ ಗೊತ್ತಾಗುತ್ತೆ ಅದು ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಕುಂಭಕ ಇದೆ. ಇನ್ನು ಮುಂದಿನ ಸ್ಥಿತಿ ಭುಜಂಗಾಸನ. ಇಲ್ಲಿ ಗಾಳಿಯನ್ನು ಮತ್ತೆ ತಗೊಳ್ತೀವಿ ನಾವು. ಪೂರ್ಣ ಉಸಿರನ್ನು ತಗೊಳ್ಳುವಂತಹ ಸ್ಥಿತಿ. ಪೂರ್ಣ ಉಸಿರನ್ನು ತಗೊಳ್ತಾ ಹಿಗ್ಗಿಸಿ ಹೃದಯದ ಭಾಗವನ್ನು ವಿಶಾಲ ಮಾಡಿ ಪೂರ್ಣ ಗಾಳಿಯನ್ನು ತಗೊಳ್ತಾ, ಇಲ್ಲಿ ಕುಂಭಕ ಇಲ್ಲ, ಇಲ್ಲಿ ಆ ಪೂರ್ಣ ಸ್ಥಿತಿಯಲ್ಲಿ ಇರಬೇಕು. ಯಾವಾಗ ಅಲ್ಲಿ ನಮಗೆ ಇನ್ನು ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಕೂಡಲೇ ಅಧೋಮುಖ ಶ್ವಾನಾಸನಕ್ಕೆ ಹೋಗುವಂಥದ್ದು. ಇಲ್ಲಿ ಮತ್ತೆ ಗಾಳಿಯನ್ನು ಹೊರಗಡೆ ಹಾಕುವಂಥ ಪ್ರಕ್ರಿಯೆ. ಪೂರ್ಣ ಹೊರಗಡೆ. ಈಗ ಸೊಂಟದ ಭಾಗವನ್ನು ಆದಷ್ಟು ಮೇಲಕ್ಕೆ ಎತ್ತರಿಸಿಕೊಂಡು ಕಾಲಿನ ಹಿಮ್ಮಡಿಯನ್ನು ತಾಗಿಸ್ತಾ ಭುಜದ ಭಾಗವನ್ನು ಒಳಗಡೆ ತಳ್ಳಿದಾಗ ಆಗ ಇನ್ನು ಹೊಟ್ಟೆ ಖಾಲಿ ಮಾಡಲಿಕ್ಕೆ ಸುಲಭ ಆಗುತ್ತೆ. ಹೀಗೆ ಪೂರ್ಣ ರೇಚಕ ಸ್ಥಿತಿಯಲ್ಲಿ ಪೂರ್ಣ ಸ್ಥಿತಿಯನ್ನು ತಗೊಳ್ಳುವಂಥದ್ದು. ಮತ್ತು ಏಕಪಾದ ಪ್ರಸರಣಾಸನದ ಸ್ಥಿತಿ. ಪೂರ್ಣ ಸ್ಥಿತಿಯಲ್ಲಿ ಮತ್ತೆ ಉಸಿರನ್ನು ತಗೊಳ್ಳುವುದು. ಪೂರ್ಣ ಹಿಗ್ಗಿಸಿಕೊಂಡು ಸೊಂಟದ ಭಾಗವನ್ನು ವಿಶೇಷವಾಗಿ ತಳ್ಳಿದಾಗ ಹೃದಯದ ಭಾಗವನ್ನು ಹಿಗ್ಗಿಸಲಿಕ್ಕೆ ಸುಲಭ ಆಗುತ್ತೆ. ಅದನ್ನು ಗಮನಿಸಿಕೊಂಡು ಪೂರ್ಣ ಉಸಿರನ್ನು ತಗೊಳ್ಳೋದು. ಅದಾದ ಮೇಲೆ ಉತ್ಥಾನಾಸನ. ಉತ್ಥಾನಾಸನದಲ್ಲಿ ರೇಚಕ ಸ್ಥಿತಿ. ಪೂರ್ಣ ಹೇಗೆ ದೋ ಸ್ಥಿತಿ ಮಾಡುವಾಗ ಸ್ಥಿತಿಯಲ್ಲಿದ್ದೇವೋ ಅದೇ ರೀತಿ ಈಗಲೂ ಕೂಡ ಗಾಳಿಯನ್ನು ಪೂರ್ಣ ಹೊರಗಡೆ ಹಾಕುತ್ತಾ ಸೊಂಟದ ಭಾಗದಿಂದ ಶರೀರವನ್ನು ಕೆಳಗಡೆ ಎಳಿತಾ ಸಂಪೂರ್ಣ ಗಾಳಿಯನ್ನು ಹೊರಗಡೆ ಹಾಕೋದು. ಕೊನೆಯಲ್ಲಿ 10ನೇ ಸ್ಥಿತಿಗೆ ಬರುವುದು. ನಮಸ್ಕಾರ ಸ್ಥಿತಿಯಲ್ಲಿ ದೀರ್ಘ ಉಸಿರಾಟದ ಕ್ರಿಯೆ. ದೀರ್ಘ ನಿಧಾನ ಉಸಿರಾಟದ ಕ್ರಿಯೆಯನ್ನು ಮಾಡ್ತಾ ಶರೀರದ ಎಲ್ಲ ಭಾಗವನ್ನು ಗಮನಿಸ್ತಾ ಶರೀರಕ್ಕೆ ಆಗಿರುವಂತಹ ಶ್ರಮವನ್ನು ಪರಿಹಾರ ಮಾಡಿಕೊಳ್ಬೇಕು. ಪ್ರತಿಯೊಂದು ಆಸನವನ್ನು ಮಾಡಿದ ಮೇಲೇನೂ ಕೂಡ ಸಖತ್ತು ಹೊತ್ತು ವಿಶ್ರಾಂತಿಯನ್ನು ಕೊಡಬೇಕು. ಒಂದು ಆಸನವನ್ನು ಮಾಡಿದ ಮೇಲೆ ಇನ್ನೊಂದು ಆಸನವನ್ನು ಮಾಡಬೇಕಾದರೆ ದೀರ್ಘ ಉಸಿರಾಟದ ಕ್ರಿಯೆ ಒಂದು, ಅದಕ್ಕೆ ಬೇಕಾದಷ್ಟು ವಿಶ್ರಾಂತಿಯನ್ನು ಅದಕ್ಕೆ ಕೊಡ್ತಾ ಹೋಗಬೇಕು. ಹೀಗೆ ಪ್ರಾಣಾಯಾಮದ ಅಭ್ಯಾಸದ ಜೊತೆಯಲ್ಲಿ
ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಹೋದಾಗ ಆಗ ಮನಸ್ಸಿಗೂ ಕೂಡ ಹೆಚ್ಚು ಲಾಭ ಆಗುತ್ತೆ. ಆಸನಗಳನ್ನು ಮಾಡುವುದರಿಂದ ಶರೀರದ ಅಂಗಾಂಗಗಳಲ್ಲಿರ್ತಕ್ಕಂಥ ನರನಾಡಿಗಳಿಗೆ, ಮಾಂಸಪೇಶಿಗಳಿಗೆ, ಎಲುಬಿಗೆಲ್ಲ ಲಾಭ ಆಗುತ್ತೆ. ಆದರೆ ಉಸಿರಾಟದ ಕ್ರಿಯೆಯನ್ನು ಮಾಡುವುದರಿಂದ ಮನಸ್ಸಿನ ಮೇಲೆ ವಿಶೇಷವಾದಂಥ ಪರಿಣಾಮ ಆಗುತ್ತೆ. ಮಾನಸಿಕವಾದ ದೌರ್ಬಲ್ಯವನ್ನು ತೆಗೆದುಹಾಕಲಿಕ್ಕೆ, ಮಾನಸಿಕವಾದ ದೃಢತೆಗೆ ಹೆಚ್ಚು ಲಾಭದಾಯಕವಾಗಿರುವಂಥದ್ದು ಅದು ಪ್ರಾಣಾಯಾಮ. ಅಂತಹ ಉಸಿರಾಟದ ಕ್ರಿಯೆಯನ್ನು ಅರಿತು ಮಾಡಿದಾಗ ಅದಕ್ಕೆ ಹೆಚ್ಚು ಲಾಭ ಸಿಗುತ್ತೆ. ಅಂತಹ ಪ್ರಾಣಾಯಾಮದ ಜೊತೆಯಲ್ಲಿ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇನ್ನೊಮ್ಮೆ ನೆನಪು ಮಾಡಿಕೊಳ್ತೇನೆ ನಾನು. ಒಮ್ಮೆ ಪೂರ್ಣ ಉಸಿರನ್ನು ತೆಗೊಳ್ಳುವಂಥದ್ದು, ಆಮೇಲೆ ಪೂರ್ಣ ಗಾಳಿಯನ್ನು ಹೊರಗಡೆ ಬಿಡೋದು. ಹೊರಗಡೆ ಬಿಟ್ಟ ಮೇಲೆ ನಾವು ಬಂದು ಮಾಡಿ ಇಟ್ಟುಕೊಂಡ್ರೆ ಅದಕ್ಕೆ ಬಾಹ್ಯ ಕುಂಭಕ ಅಂತ ಹೇಳ್ತೀವಿ. ಹಾಗೆ ಗಾಳಿಯನ್ನು ಒಳಗಡೆ ಇಟ್ಟುಕೊಂಡು ಕುಂಭಕ ಮಾಡಿದರೆ ಅಂತರ್ಕುಂಭಕ ಅಂತ. ಹೀಗೆ ಆ ಎರಡು ಕುಂಭಕಗಳನ್ನು ಗಮನಿಸಿಕೊಂಡು ಮಾಡುವುದು ತುಂಬ ಸೂಕ್ತ. ಇಲ್ಲಿ ಸೂರ್ಯ ನಮಸ್ಕಾರ 5ನೇ ಸ್ಥಿತಿಯಲ್ಲಿ ಮಾತ್ರ ನಮಗೆ ಆ ರೀತಿಯ ಒಂದು ಸ್ಥಿತಿ ಬರುತ್ತೆ. ಉಳಿದದೆಲ್ಲದಲ್ಲೂ ಕೂಡ ಪೂರಕ ಮತ್ತು ರೇಚಕ ಮಾತ್ರ ಇರ್ತದೆ. ಇದನ್ನು ಗಮನಿಸಿಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡೋಣ. ಹೀಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಸೂರ್ಯ ನಮಸ್ಕಾರದ ಪ್ರಾಣಾಯಾಮದ ಬಗ್ಗೆ ನಿಮಗೆ ಹೇಳಿದ್ದೇನೆ. ನಾಳೆ ಮುಂದಿನ ವಿಷಯಕ್ಕೆ ಹೋಗೋಣ. ಎಲ್ಲರೂ ನೆಟ್ಟಿಗೆ ಕೂತ್ಕೊಳ್ಳೋಣ. ಪದ್ಮಾಸನವ ವಜ್ರಾಸನದ ಸ್ಥಿತಿಯಲ್ಲಿ ಕೂತ್ಕೊಂಡು ಚಿನ್ಮುದ್ರೆಯನ್ನು ಧಾರಣೆ ಮಾಡಿಕೊಳ್ಳೋಣ. 3 ಬೆರಳುಗಳು ಒಟ್ಟಿಗೆ ಇರಲಿ, ಹೆಬ್ಬೆರಳು ಜೋಡಿಸಿಟ್ಕೊಳ್ಳಿ. ಕೈಗಳನ್ನ ಮಂಡಿ ಮೇಲೆ ಇಟ್ಕೊಂಡು ದೀರ್ಘ ನಿಧಾನ ಉಸಿರಾಟದ ಕ್ರಿಯೆಯನ್ನು ಮಾಡೋಣ. ಗುರು ಪತಂಜಲಿ ಮಹಾಮುನಿಗಳನ್ನು ಸ್ಮರಣೆ ಮಾಡಿಕೊಳ್ತಾ, ತಂದೆ ತಾಯಿಯರನ್ನು ಸ್ಮರಣೆ ಮಾಡಿಕೊಳ್ತಾ, ಇಷ್ಟದೇವರನ್ನು ಸ್ಮರಣೆ ಮಾಡಿಕೊಳ್ತಾ ಕೊನೆಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣ ಮೇಲಕ್ಕೆ ಬಂದ ಮೇಲೆ ದೀರ್ಘ ಉಸಿರಾಟದ ಕ್ರಿಯೆಯನ್ನು ಮಾಡೋಣ. ಶರೀರ, ಮನ, ಬುದ್ಧಿಗೆ ಬರುವಂತಹ ಎಲ್ಲ ರೋಗ ರುಜಿನಾದಿಗಳನ್ನು ದೂರ ಮಾಡುವಂಥ ಯೋಗಾಭ್ಯಾಸವನ್ನು ಮಾಡಿದ್ದೇವೆ. ತನ್ಮೂಲಕ ನಮ್ಮ ಶರೀರಕ್ಕೆ ವಿಶೇಷವಾದ ಶಕ್ತಿ ಲಭ್ಯವಾಗಿದೆ. ರೋಗ ರುಜಿನಾದಿಗಳು ದೂರವಾಗುವಂತಹ ಆಗಿರುವಂತಹ ಎಲ್ಲ ಶಕ್ತಿಯು ನಮ್ಮ ಅನುಭವಕ್ಕೆ ಬಂದಿದೆ. ಇದನ್ನು ನಿತ್ಯ ನಾವು ಮಾಡೋಣ. ಮಾಡ್ತಾ ನಮ್ಮ ಆರೋಗ್ಯ ರಕ್ಷಣೆಯನ್ನು ಮಾಡೋಣ. ಮಾತ್ರ ಅಲ್ಲ, ಎಲ್ಲರೂ ಕೂಡ ಒಳ್ಳೆಯದನ್ನೇ ಮಾಡುವಂತೆ, ಒಳ್ಳೆಯದನ್ನೇ ನೋಡುವಂತೆ, ತನ್ಮೂಲಕ ದೇಶದ ಜನರೆಲ್ಲ ಸುಖಾನಂದವನ್ನು ಅನುಭವಿಸುವಂತೆ ಆಗಲಿ. ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಆ ತಾಯಿ ಭಾರತಿ ನಮಗೆ ಅನುಗ್ರಹಿಸಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ನಾಳೆ ಮತ್ತೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಅಲ್ಲಿವರೆಗೆ ವಂದನೆಗಳು.